ಉಡುಪಿಯ ಬಿಗ್ ಬಜಾರ್ನಲ್ಲಿ ಪೊಲೀಸರ ದಂಡೆ ಸೇರಿತ್ತು. ಎಲ್ಲಿ ಏನಾಗಿದೆ ಎಂಬುದು ಜನರ ಕುತೂಹಲಕ್ಕೆ ಕಾರಣವಾಗಿತ್ತು. ಸಾಲು ಸಾಲು ಪೊಲೀಸ್ ವಾಹನಗಳು, ಎಸ್ಪಿ, ಎಎಸ್ಪಿ, ಡಿವೈಎಸ್ಪಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಓಡಾಟ ನೆರೆದವರ ಕುತೂಹಲ ಹೆಚ್ಚಿಸಿತು. ಹಾಗಾದ್ರೆ ಬಿಗ್ ಬಜಾರ್ನಲ್ಲಿ ನಡೆದದ್ದು ಏನು ಗೊತ್ತಾ? ಇಳಿದು ನೋಡಿ ವರದಿ. ಉಡುಪಿ ಬಿಗ್ ಬಜಾರ್ನಲ್ಲಿ ಗ್ರಾಹಕರಿಗಿಂತ ಮುಂಚೆ ಪೊಲೀಸರ ದಂಡೆ ಆಗಮಿಸಿತ್ತು. ಅದರ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಡಿಸಿ, ನ್ಯಾಯಾಧೀಶರು ಆಗಮಿಸಿದ್ರು. ಅಷ್ಟಕ್ಕೂ ಬಿಗ್ ಬಜಾರ್ನಲ್ಲಿ ನಡೆದದ್ದು ಸಮಾಜಮುಖಿ ಕಾರ್ಯಕ್ರಮ. ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ, ಕಾರ್ಯನಿರತ ಪತ್ರಕರ್ತರ ಸಂಘ, ಉಡುಪಿ ಪ್ರೆಸ್ ಕ್ಲಬ್ನ ಆಶ್ರಯದಲ್ಲಿ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆಯನ್ನ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ. ಈ 2 ತಿಂಗಳು ವಿವಿಧ ಕಾರ್ಯಕ್ರಮ ನಡೆಯಲಿದ್ದು, ಈ ಮಾಸಾಚರಣೆಯ ಅಂಗವಾಗಿ ಬಿಗ್ ಬಜಾರ್ನಲ್ಲಿ ಸೆಲ್ಫಿ ವಿತ್ ಸಹಿ ಸಂಗ್ರಹ ಅಭಿಯಾನ ನಡೆಯಿತು. ಕಾರ್ಯಕ್ರಮವನ್ನ ಜಿಲ್ಲಾ ಸತ್ರ ನ್ಯಾಯಾಧೀಶ ವೆಂಕಟೇಶ್ ನಾಯ್ಕ್ ಅವರು ಸಹಿ ಹಾಕುವುದರ ಮೂಲಕ ಮತ್ತು ಬಿಳಿ ಬಟ್ಟೆಯಲ್ಲಿ ಬಣ್ಣದ ಹಸ್ತಚಿತ್ರ ಒತ್ತಿ ಸೆಲ್ಫಿ ತೆಗೆಯುವುದರ ಮೂಲಕ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾದಕ ದ್ರವ್ಯ ಸಾಗಾಟ ತಡೆಗೆ ಕಾನೂನಿದೆ, ಅದರ ಪರಿಣಾಮಕಾರಿಯಾದ ಬಳಕೆಯಾಗುತ್ತಿಲ್ಲ. ಮಾದಕ ವ್ಯಸನಿಗಳಿಗೆ ಹಾಗೂ ಯುವ ಜನತೆಗೆ ಮಾದಕ ವ್ಯಸನಕ್ಕೆ ಬಲಿಯಾಗದ ಹಾಗೆ ಮಾಡಲು ಇರುವ ಮಾರ್ಗವೆಂದರೆ ಜನಜಾಗೃತಿ ಮಾತ್ರ. ಅದರಿಂದ ಪೊಲೀಸ್ ಇಲಾಖೆ ಹಾಗೂ ಪತ್ರಕರ್ತರು ಹಮ್ಮಿಕೊಂಡ ಕಾರ್ಯಕ್ರಮ ಶ್ಲಾಘನೀಯ ಎಂದರು. ಈ ಒಂದು ಕಾರ್ಯಕ್ರಮವನ್ನು ನಾವು ಯಾಕೆ ಆಯೋಜನೆ ಮಾಡಿದ್ದೇವೆ ಅನ್ನೋದನ್ನು ನೋಡೋದಾದ್ರೆ, ಇಂದಿನ ಸಮಾಜದಲ್ಲಿ ಯುವಕರು, ಮಕ್ಕಳು ಮತ್ತು ವಯೋವೃದ್ಧರು ಈ ಮಾದಕ ವ್ಯಸನಗಳ ಒಂದು ದಾಸರಾಗ್ತಾ ಇದ್ದಾರೆ. ಸಮಾಜದಲ್ಲಿ ಇದೊಂದು ದೊಡ್ಡ ಪಿಡುಗಾಗಿ ನಮಗೆ ಪರಿಣಮಿಸಿದೆ. ಆದ್ದರಿಂದ ಇದು ಒಂದು ದೇಶಕ್ಕೆ ಒಂದು ದೊಡ್ಡ ಪಿಡುಗು. ಅದೇ ರೀತಿ ನಮ್ಮ ದೇಶಕ್ಕೆ ಒಂದು ಆರ್ಥಿಕ ನಷ್ಟ ಕೂಡ ಆಗ್ತಾ ಇದೆ. ಸಮಾಜದಲ್ಲಿ ಇದು ದೊಡ್ಡ ಕೆಡುಕನ್ನು ಉಂಟು ಮಾಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಈ ಒಂದು ಮಾಸಕ ವ್ಯಸನಿ ವಿರೋಧಿ ದಿನಾಚರಣೆ ನಾವು ಯಾಕೆ ಮಾಡ್ತಾ ಇದ್ದೀವಿ, ಸಮಾಜದಲ್ಲಿ ಏನೆಲ್ಲ ಅನಾನುಕೂಲತೆಗಳು ನಮಗೆ ನಡೀತಾ ಇದೆ ಅನ್ನೋದನ್ನು ನೋಡೋದಾದ್ರೆ ಮತ್ತು ಈ ಬಗ್ಗೆ ಒಂದು ನಿಯಂತ್ರಣ ಯಾವ ರೀತಿ ನಾವು ಸಾಧಿಸಬಹುದು, ಈ ಬಗ್ಗೆ ಏನಾದರೂ ಕೋಸ್ಟಲ್ವುಡ್ನ ಚಿತ್ರನಟ ಸುಂದರ್ ರೈ ಮಂದಾರ ಈ ಅಭಿಯಾನದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಜಿಲ್ಲಾ ಎಸ್ಪಿ ಲಕ್ಷ್ಮಣ್ ನಿಂಬರ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಾವು ಮಾದಕ ದ್ರವ್ಯ ವ್ಯಸನ ವಿರೋಧಿ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ಮಾಸಾಚರಣೆಯ ಸಂದರ್ಭದಲ್ಲಿ ಹಲವಾರು ಇವೆಂಟ್ಸ್ಗಳನ್ನು ನಾವು ಹಾಕೊಂಡಿದ್ದೀವಿ. ಒಂದು ಏನಾಗುತ್ತೆ, ಆಲ್ರೆಡಿ ಡ್ರಗ್ ಎಡಿಕ್ಟ್ಸ್ ಇದ್ದವರಿಗೆ ರಿಹ್ಯಾಬಿಲಿಟೇಷನ್ನು ಮತ್ತು ಕೌನ್ಸಿಲಿಂಗು ಅದು ಒಂದು ಮಾರ್ಗ ಆದರೆ, ಆಮೇಲೆ ಇನ್ನು ಡ್ರಗ್ ಪೆಡ್ಲರ್ಸ್ ಏನಿರ್ತಾರೆ ಅದಕ್ಕೆ ಕಾನೂನು ಕಠಿಣ ಕ್ರಮವನ್ನು ತೊಗೊಂಡ್ರೆ, ಇನ್ನು ಅದರ ಬಗ್ಗೆ ಅವೇರ್ನೆಸ್ ಇರಲಾರ್ದಂಥವ್ರು, ಅದರ ಬಗ್ಗೆ ಮಾಹಿತಿ ಇರಲಾರ್ದಂಥವ್ರು ಸುಮಾರು 80% ಜನ ಅವರೇ ಇರ್ತಾರೆ. ಇವಾಗ ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ PUC ಸ್ಟೂಡೆಂಟ್ಸ್ ಆಗಿರ್ಬೋದು. ಅದರ ಬಗ್ಗೆ ಜಾಗೃತಿ ಅಭಿಯಾನ ಅದು ಬಹಳ ಪ್ರಾಮುಖ್ಯತೆ ಇತ್ತು. ಈ ಜಾಗೃತಿ ಅಭಿಯಾನನ ನಾವು 2 ತಿಂಗಳ ಮಟ್ಟಿಗೆ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸೈಕ್ಲಥಾನು, ಮ್ಯಾರಥಾನು ಮತ್ತು ವಾಕಥಾನು ಮತ್ತು ಈ PUC ಮತ್ತು ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಕಿರುಚಿತ್ರ ಆಗಿರ್ಬೋದು. ಅದೇ ರೀತಿ ಮಲ್ಪೆ ಬೀಚಲ್ಲಿ ಸ್ಯಾಂಡ್ ಡಿಸೈನು ಮತ್ತು ಕಾರ್ಟೂನ್ಸು ಮತ್ತು ಫೋಟೋಗ್ರಫಿದು ಒಂದು ಇವೆಂಟ್ ಇದೆ. ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್, ಬಿಗ್ ಬಜಾರ್ನ ಮ್ಯಾನೇಜರ್ ರಾಘವೇಂದ್ರ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಪಾಂಡೇಲು ಮುಂತಾದವರು ಉಪಸ್ಥಿತರಿದ್ದರು. ಅಭಿಯಾನದಲ್ಲಿ ಸಾರ್ವಜನಿಕರು, ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ರು.
ಇದೇ ಶನಿವಾರದಂದು ಮಣಿಪಾಲದ ಕೆನರಾ ಮಾಲ್ನಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಯಲಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.